ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲ, ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಕೇಳಬೇಕು. ನಿಮಗೆ ವೆಸ್ಟರ್ನ್ ಔಟ್ಫಿಟ್ಸ್ ಇಷ್ಟನಾ, ಇಂಡಿಯನ್ ಔಟ್ಫಿಟ್ಸ್ ಇಷ್ಟನಾ? ನನ್ನನ್ನು ಕೇಳಿದ್ರೆ ನನಗೆ ಎರಡೂ ಇಷ್ಟ, ಬಟ್ ಇಂಡಿಯನ್ಸ್ ಜಾಸ್ತಿ ಇಷ್ಟ ಇಂಡಿಯನ್ ಔಟ್ಫಿಟ್ಸ್. ಯಾಕೆ ಅಂದರೆ ಜಾಸ್ತಿ ತಯಾರಾಗ್ಬೋದು. ಬಿಂದಿಯಿಂದ ಇಟ್ಕೊಂಡು ಜುಮ್ಕ, ಸರ, ಓಲೆ, ಬಳೆಗಳು, ಆಹಾ ಎಷ್ಟೊಂದು ವಿಧ ವಿಧ ರೀತಿಯ ಎಲಿಮೆಂಟ್ಸ್ ಇರುತ್ತೆ ಇಂಡಿಯನ್ ಔಟ್ಫಿಟ್ಸ್ಗೆ. ಆ್ಯಂಡ್ ಫೋಟೋಸಲ್ಲೂ ಎಷ್ಟು ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಸೊ ಬನ್ನಿ ಹಾಗಾದ್ರೆ ನನ್ನ ಇತ್ತೀಚೆಗಿನ ಹೊಸದಾಗಿರುವಂತಹ ಕುರ್ತಾ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಇದು ಒಂದೊಂದು ವಿಭಿನ್ನ ರೀತಿನಲ್ಲಿದೆ, ನಿಮ್ಗಂತೂ ತುಂಬಾನೇ ಇಷ್ಟವಾಗಿರುತ್ತೆ ಆ್ಯಂಡ್ ಕಲರ್ಸ್ ಕೂಡ ಅದೇ ರೀತಿನಲ್ಲಿದೆ. ಸೊ ತಡ ಮಾಡಿ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ನಾನು ಸದ್ಯಕ್ಕೆ ಹಾಕೊಂಡಿದ್ದೀನಲ್ಲ, ಸೇಮ್ ಔಟ್ಫಿಟ್. ಇದು ಪ್ಯಾರೆಟ್ ಗ್ರೀನ್ ಅಂತ ಹೇಳ್ತೀವಲ್ಲ, ಗಿಳಿ ಕಲರ್, ಆ ಕಲರಲ್ಲಿ ಇದೆ. ಫ್ಲೇಡ್ ಆಗಿರುವಂತ ಒಂದು ಕುರ್ತಾ ಸೆಟ್. ಅದಕ್ಕೆ ಬಂದಿರುವಂತ ನೆಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಡಿಫ್ರೆಂಟ್ ಅಲ್ಲ, ಕುರ್ತಾಗೆ ಇತ್ತೀಚೆಗೆ ಈ ತರದ ನೆಕ್ ಡಿಸೈನ್ಸ್ ಬರೋದು ಅಪರೂಪ ಅಂತಾನೆ ಹೇಳ್ಬೋದು. ಹೊಲಿಸ್ಕೋಬಹುದು, ಬಟ್ ರೆಡಿಮೇಡ್ ಅಲ್ಲಿ ಯೂಶಲಿ 3/4 ಸ್ಲೀವ್ಸ್, ಫುಲ್ ಸ್ಲೀವ್ಸ್, ಸ್ಲೀವ್ಲೆಸ್ ಎಲ್ಲ ಬರುತ್ತೆ. ಬಟ್ ಇದರ ನೆಕ್ ಲೈನ್ ನೋಡಿ ನನಗೆ ತುಂಬಾನೇ ಇಷ್ಟ ಆಯ್ತು. ಅದ್ರ ಜೊತೆಗೇನೆ ಇದಕ್ಕೆ ನಿಮ್ಗೆ ಬ್ಯೂಟಿಫುಲ್ ಆಗಿರುವಂತ ಒಂದು ದುಪ್ಪಟ್ಟ ಸಿಗುತ್ತೆ. ದುಪ್ಪಟ್ಟ ಕೆಳಗಡೆ ಈ ತರ ಟ್ಯಾಸಲ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ದುಪ್ಪಟ್ಟ ಕ್ವಾಲಿಟಿ ಅಷ್ಟೊಂದು ಟಾಪ್ ನಾಚ್ ಅಲ್ಲ, ಬಟ್ ನೀವು ಎಂಟೈರ್ ಕುರ್ತಾ ಸೆಟ್ ಜೊತೆ ಪೇರ್ ಮಾಡಿದಾಗ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 1018 ರೂಪಾಯಿ. ಅದೇ ರೀತಿಯಲ್ಲಿ ಇದಕ್ಕೆ ನಿಮ್ಗೊಂದು ಸ್ಟ್ರೇಟ್ ಕಟ್ ಪ್ಯಾಂಟ್ ಕೂಡ ಸಿಗುತ್ತೆ. ನಾನು ಮೀಡಿಯಂ ತಗೊಂಡಿದ್ರು ಅದು ಸ್ವಲ್ಪ ದೊಡ್ಡದೇ ಇದೆ, ಸೊ ಅದನ್ನ ಒಂದು ಸ್ವಲ್ಪ ಈ ತರ ಬೆಲ್ಟ್, ವೇಸ್ಟ್ ಬೆಲ್ಟ್ ಹಾಕ್ಬಿಟ್ಟು ನಾನು ಅಡ್ಜಸ್ಟ್ ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ಆಲ್ಟ್ರೇಷನ್ ಕೂಡ ಮಾಡ್ಬೋದು. ಸೊ ನನ್ನ ಕಂಪ್ಲೀಟ್ ಔಟ್ಫಿಟ್ ಹೇಗಿದೆ ಅಂತ ತಪ್ಪದೆ ತಿಳಿಸಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಲ್ಲ. ಈ ಬೆಲ್ಟ್ ನ ತೆಗೆದ್ರೆ ತುಂಬಾನೇ ಲೂಸ್ ಆಗಿ ಸ್ಟ್ರೇಟ್ ಕಟ್ ಕುರ್ತಾ ಲುಕ್ ಸಿಗುತ್ತೆ. ಬಟ್ ನನಗೆ ಹಾಗೆ ಒಂದು ಆರ್ ಗ್ಲಾಸ್ ಶೇಪ್ ಬಾಡಿ ಫಿಟ್ಟಿಂಗ್ ಕುರ್ತಾ ಬೇಕು ಅನ್ಸಿದ್ದಕ್ಕೆ ನಾನು ಈ ತರ ಇದನ್ನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸಿಂಪಲ್ ಆಗಿರುವಂತಹ ಗ್ರೀನ್ ಕಲರ್ ಇಯರಿಂಗ್ ಪೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಒಂದು ಪುಟಾಣಿ ಗಿಳಿ ಅಂಡ್ ಮುದ್ದಾಗಿರುವಂತಹ ಗಿಳಿ ಇಷ್ಟವಾಗಿರುತ್ತೆ. ಸೊ ಬನ್ನಿ ನನ್ನ ನೆಕ್ಸ್ಟ್ ಔಟ್ಫಿಟ್ ಯಾವುದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಔಟ್ಫಿಟ್ ತೋರಿಸೋದಕ್ಕಿಂತ ಮುಂಚೆ ಈ ಬೆಲ್ಟ್ ಕೂಡ ಮೀಶೋಯಿಂದಲೇ ತಂದಿರೋದು. ಇದರ ರೇಟ್ ಅಂಡ್ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಔಟ್ಫಿಟ್. ಇದರಲ್ಲಿ ಯೆಲ್ಲೋ ಮಾತ್ರ ಅಲ್ಲ, ಹಲವಾರು ಕಲರ್ಸ್ ಇದೆ. ನಿಮ್ಗೆ ನಂತರ ಕಲರ್ ಔಟ್ಫಿಟ್ ಇಷ್ಟ ಆದ್ರೆ ಇದನ್ನ ಆಯ್ಕೆ ಮಾಡಬಹುದು. ಪ್ಯೂರ್ ಕಾಟನ್ ಬೇಸ್ಡ್ ಔಟ್ಫಿಟ್ ಅಂತಾನೆ ಹೇಳ್ಬೋದು ಇದು. ಇದ್ರ ಕಾಸ್ಟ್ ಬಂದ್ಬಿಟ್ಟು 831 rupees, ಅಂದ್ರೆ 831 ರೂಪಾಯಿ. ಅದೇ ರೀತಿಯಲ್ಲಿ ಟಾಪ್, ದುಪ್ಪಟ್ಟ, ಪ್ಯಾಂಟ್ ಮೂರು ಕೂಡ ಪ್ಯೂರ್ ಕಾಟನ್ ಅಲ್ಲಿ ಇದೆ. ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇಸ್ತ್ರಿ ಅಂತೂ ಹಾಕ್ಲೇಬೇಕು. ನಾನು ಈ ವಿಡಿಯೋ ಮಾಡೋ ಮುಂಚೆ ಐರನ್ ಮಾಡಿದ್ದೀನಿ, ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲಲ್ವಾ? ಅಷ್ಟು ಚೆನ್ನಾಗಿರುವಂತ ಔಟ್ಫಿಟ್ಗೆ ಇಸ್ತ್ರಿ ಎಲ್ಲ ಹಾಕಿ ನೀಟಾಗಿ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಇರುತ್ತೆ. ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಫ್ಲೇರ್ ಪ್ಯಾಂಟ್ಸ್ ಜಾಸ್ತಿ ಇಷ್ಟ ಇರುತ್ತೆ ನಂತರ. ಸೊ ಅಂತವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಸ್ಪೆಷಲಿ ಇಷ್ಟು ಕಮ್ಮಿ ಬಜೆಟ್ಗೆ ನಿಮಗೆ ಪ್ಯಾಂಟ್ ತುಂಬಾನೇ ಅಗಲವಾಗಿರೋದು ಸಿಗಲ್ಲ. ಬಟ್ ಇಲ್ಲಿ ಈ ಪ್ಯಾಂಟ್ ಎಷ್ಟು ಚೆನ್ನಾಗಿ ಫ್ಲೇರ್ಡ್ ಆಗಿದೆ ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಂಥರ ಸೆಮಿ ಸ್ಕರ್ಟ್ ತರಾನೇ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಕಂಫರ್ಟ್ ಇಸ್ ಟಾಪ್ ನಾಚ್ ಕಂಫರ್ಟ್ ಇದೆ. ನನಗೆ ಇದರ ಕಂಫರ್ಟ್ ತುಂಬಾನೇ ಇಷ್ಟ. ಅಲ್ಲಿ ಸಿಟಿಗೆ ಹೋಗ್ಬೇಕಾದ್ರೆ, ಶಾಪಿಂಗ್ ಮಾಡ್ಬೇಕಾದ್ರೂ ಹಾಕ್ಬೋದು. ಅಷ್ಟು ಚೆನ್ನಾಗಿ ಇರುವಂತಹ ಒಂದು ಮೆಟೀರಿಯಲ್ ಅಂತಾನೆ ಹೇಳ್ತೀನಿ. ಐ ಲವ್ ದಿಸ್ ಔಟ್ಫಿಟ್. ಹಾಗೆ ಲಾಸ್ಟ್ ಒನ್ ಅಂಡ್ ಕೊನೆಯ ಔಟ್ಫಿಟ್ ಬ್ಲೂ ಕಲರ್ ಅಲ್ಲಿ ಇದೆ. ಈ ಕಲರ್ ಅಲ್ಲಿ ನನ್ನ ಹತ್ರ ಸಲ್ವಾರ್ ಸೂಟ್ ಒಂದಿದೆ ಅನ್ಸುತ್ತೆ. ಅದು ಎಲ್ಲರ ಹತ್ರನೂ ಆ ಡಿಸೈನ್ ಇತ್ತು. ಸೊ ಅನ್ಕೊಂಡೆ ಇನ್ನೊಂದು ಬೇಕು. ಅಂಡ್ ಇದೊಂದು ಸ್ವಲ್ಪ ಲೈಟ್ ಶೇಡ್ ಬ್ಲೂ ಅಲ್ಲಿ ಇದೆ. ಈ ತರ ಡಿಫ್ರೆಂಟ್ ಶೇಡ್ ಸಿಗೋದು ತುಂಬಾನೇ ಕಮ್ಮಿ ಅಲ್ವಾ? ಪಿಂಕ್ ಕುರ್ತಾಸ್ ಬರುತ್ತೆ, ಯೆಲ್ಲೋ ಬರುತ್ತೆ, ಆಮೇಲೆ ಡಾರ್ಕ್ ಬ್ಲೂಸ್ ಎಲ್ಲ ಬರುತ್ತೆ. ಬಟ್ ಈ ತರ ಪೇಲ್ ಬ್ಲೂ ಎಲ್ಲ ಅಪರೂಪಕ್ಕೆ ಸಿಗುವಂತ ಕಲರ್. ಇದು ಗೋಟಾಪಟ್ಟಿ ವರ್ಕ್ ಇರುವಂತ ದುಪ್ಪಟ್ಟ ಹ್ಯಾಂಡ್ ಕುರ್ತಾ ಸೆಟ್ ಬ್ಯೂಟಿಫುಲ್ ಆಗಿದೆ. ಇದ್ರಲ್ಲಿ ನೋಡಿ ಆ ಸಿಲ್ವರ್ ಥ್ರೆಡಿಂಗ್ ವರ್ಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಪಟ್ಟಿ ವರ್ಕ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಎದುರುಗಡೆ ನಿಮ್ಗೆ ಕಟ್ಟೋದಕ್ಕೆ ಲಟ್ಕನ್ ಕೂಡ ಇದೆ. ಸೊ ಅದು ಕೂಡ ಟೈಟ್ ಅಂಡ್ ಲೂಸ್ ನೀವು ಅದರಲ್ಲೇ ಬೇಕಾದ್ರೆ ಮಾಡ್ಕೋಬಹುದು. ಇದ್ರ ದುಪ್ಪಟ್ಟ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಬಟ್ ಕುರ್ತಾ ಅಂಡ್ ಪ್ಯಾಂಟ್ ಕ್ವಾಲಿಟಿ ಫ್ಲೇರ್ಡ್ ಆಗಿದೆ. ದಪ್ಪ ಇರೋರ್ಗೂ ಹಾಕ್ಬೋದು, ಸಣ್ಣ ಇರೋರ್ಗೂ ಹಾಕ್ಬೋದು. ಆಲ್ಟ್ರೇಷನ್ ಬೇಕಂದ್ರೆ ಅದನ್ನ ಕೂಡ ಮಾಡ್ಬೋದು ನೀವು. ಈ ಒಂದು ಬ್ಲೂ ಕುರ್ತಾ ಸೆಟ್ ಕಾಸ್ಟ್ ಬಂದ್ಬಿಟ್ಟು 1029 rupees, ಅಂದ್ರೆ 1029 ರೂಪಾಯಿ. ಅಂಡ್ ಇದರ ಮೆಟೀರಿಯಲ್ ನೀವು ಕೇಳಿದ್ರೆ ತುಂಬಾನೇ ಸಾಫ್ಟ್ ಮೆಟೀರಿಯಲ್. ಅಂಡ್ ಕೆಲವೊಂದ್ಸತಿ ನಮ್ಮ ಕುರ್ತಾ ಸೆಟ್ಸ್ ಎಲ್ಲ ಜಾಗ್ರತೆಯಿಂದ ಇಸ್ತ್ರಿ ಮಾಡ್ಬೇಕಾಗುತ್ತೆ. ಕೆಲವೊಂದು ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ, ಸ್ಪೆಷಲಿ ಡೆಲಿಕೇಟ್ ಪಾರ್ಟ್ಸ್ ಇದ್ದಲ್ಲಿ. ಬಟ್ ಸದ್ಯಕ್ಕೆ ಈ ಸತಿ ತಂದಿರೋ ಯಾವ ಕುರ್ತಾದಲ್ಲಿ ಆ ರೀತಿ ಇಶ್ಯೂಸ್ ನನಗಾಗಿಲ್ಲ. ಬಟ್ ವಾಶ್ ಮಾಡಿದ್ಮೇಲೆ ಕಲರ್ ಹೋಗುತ್ತಾ, ಕ್ವಾಲಿಟಿ ಹೇಗಿದೆ ಅಂತ ಡೆಫಿನೆಟ್ ಆಗಿ ನಾನು ಚೆಕ್ ಮಾಡಬೇಕು. ಬಟ್ ನಾನು ಕೊಟ್ಟಿರೋಂಥ ಪ್ರೈಸ್ಗೆ ನನಗೆ ಸಿಗಿರೋಂಥ ಪ್ರಾಡಕ್ಟ್ಸ್ ಹೇಗಿದೆ ಅಂತ ಕೇಳಿದ್ರೆ ಐ ವಿಲ್ ಸೇ ಫಸ್ಟ್ ಟೈಮ್ ಮೀಶೋದಲ್ಲಿ ಒಂಚೂರು ಇರಿಟೇಷನ್ ಇಲ್ದಿರುವಂಥ ಕಂಫರ್ಟೇಬಲ್ ಆಗಿರುವಂಥ ಮೆಟೀರಿಯಲ್ ನನಗೆ ಸಿಗಿದೆ. ಅದೇ ನನಗೆ ಫುಲ್ ಖುಷಿ ಅಂತಾನೆ ಹೇಳ್ಬೋದು. ನಾನು ಹೇಗಿದ್ರು ಈ ಕುರ್ತಾಸ್ನ ಒಂದು 2-3 ಸತಿ ಹಾಕ್ತೀನಿ, ಆಮೇಲೆ ಏನಿದ್ರು ಅಮ್ಮಗೆ ಕೊಡ್ತೀನಿ. ಸೊ ಯೋಚನೆ ಹೆಂಗೆ ಮಾಡಿದ್ದೀನಿ ಅಂದರೆ ಇದು ನನಗೂ ಆಗುತ್ತೆ, ನಮ್ಮ ಅಮ್ಮ ಕೂಡ ಯೂಟಿಲೈಸ್ ಮಾಡ್ಬೋದು ಅಂತ. ಸೊ ಹೇಳಿ ನಿಮಗೆ ಇದರಲ್ಲಿ ಯಾವ ಕುರ್ತಾ ಸೆಟ್ಸ್ ತುಂಬಾನೇ ಇಷ್ಟ ಆಯಿತು. ನಿಮಗೂ ಈ ಥರದ ಕುರ್ತಾ ಸೆಟ್ಸ್ ಬೇಕು ಅಂದರೆ ಎಲ್ಲ ಕುರ್ತಾ ಸೆಟ್ಸ್ ನಾನು ತಗೊಂಡಿರೋದು ಎಲ್ಲಿಂದ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ. ಇದೀಗ ಮೀಶೋದಿಂದ ಶಾಪ್ ಮಾಡಿದ್ದೀನಿ. ನಿಮಗೆ ಈ ಕುರ್ತಾ ಸೆಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಮೀಶೋ ಆಪ್ ನ ಡೌನ್ಲೋಡ್ ಮಾಡಿ ಅಂಡ್
ನೀವು ನಂತರ ಶಾಪಿಂಗ್ ಮಾಡಿ ವಿತ್ ಫ್ರೀ ಡೆಲಿವರಿ, 0 ಡೆಲಿವರಿ ಚಾರ್ಜಸ್, ಅಂಡ್ ನೀವು ನಂತರ ಕಸ್ಟಮರ್ ಆಗ್ಬೋದು ಅಥವಾ ವೆಂಡರ್ ಕೂಡ ಆಗ್ಬೋದು. ಅದಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಒಂದು ಕುರ್ತಾ ಹಾಲ್ ಇಷ್ಟವಾಗಿರುತ್ತೆ. ಡಿಫ್ರೆಂಟ್ ಸ್ಟೈಲ್ ಆಫ್ ಕುರ್ತಾ ಸೆಟ್ಸ್ ಜೊತೆಗೆ ಬರ್ತಾ ಇದ್ದೀನಿ, ಬಿಕಾಸ್ ಎಲ್ಲಾರ ಬಾಡಿ ಟೈಪ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗಬೇಕು. ಬಿಕಾಸ್ ನನ್ನ ವಿಡಿಯೋಸ್ ಚಿಕ್ಕ ಮಕ್ಕಳಿಂದ ಮ್ಯಾರಿಡ್ ವುಮೆನ್ ತನಕನೂ ನೋಡ್ತಾ ಇರ್ತೀರಾ ಅಲ್ವಾ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ ಅಂಡ್ ನಿಮಗೆ ಇದು ಯೂಸ್ಫುಲ್ ಕೂಡ ಆಗಿರುತ್ತೆ. ಹೋಗಿ ಬೇಗ ಶಾಪಿಂಗ್ ಮಾಡಿ ಅಂಡ್ ಚೆನ್ನಾಗಿ ಮಿಂಚ್ತಾ ಇರಿ, ಕೀಪ್ ಶೈನಿಂಗ್ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಬೇಕು. ತಲಾ